ಪದ್ಮಶ್ರೀ ಪುರಸ್ಕೃತ ಸ್ಯಾಕ್ಸೋಫೋನ್ ವಾದಕ ದಿವಂಗತ ಡಾಕ್ಟರ್ ಕದ್ರಿ ಗೋಪಾಲ್ ನಾಥ್ ಅವರ ಪತ್ನಿ ಸರೋಜಿನಿ ಅವರಿಗೆ ಕಾರ್ಯಕ್ರಮವೊಂದರ ವೇಳೆ ಆರೋಗ್ಯದಲ್ಲಿ ಏರುಪೇರಾದಾಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರೇ ಸ್ವತಃ ವೇದಿಕೆಯಿಂದ ಇಳಿದು ಬಂದು ಆರೈಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮಾನವೀಯ ಸ್ಪಂದನೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೂಡ ಸಾಥ್ ನೀಡಿದ್ರು. ಬಂಟ್ವಾಳದ ಸಚಿಪದಲ್ಲಿರುವ ಕದ್ರಿ ಗೋಪಾಲನಾಥ್ ಸ್ಮಾರಕದಲ್ಲಿ ನಿನ್ನೆ ಸಂಜೆ ಕದ್ರಿ ಸಂಗೀತ ಸೌರಭ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲಯ ತರಂಗ ಮತ್ತು ಭಜನೆ ಕಾರ್ಯಕ್ರಮದಲ್ಲಿ ಜೊತೆಗೆ ಸಂಗೀತ ಕಾರ್ಯಕ್ರಮ ಈ ವೇಳೆ ನಡೀತಾ ಇತ್ತು. ಈ ಸಂದರ್ಭ ಸಂಗೀತ ಆಲಿಸ್ತಾ ಇದ್ದಂತೆ ಭಾವ ಪರವಶರಾದ ಸರೋಜಿನಿ ಅವರಿಗೆ ಏಕಾಏಕಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೂಡಲೇ ವೇದಿಕೆಯಿಂದ ಬಂದ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಸರೋಜಿನಿ ಅವರಿಗೆ ಆರೈಕೆ ಮಾಡಿದ್ದಲ್ಲದೆ ನಾಡಿ ತಪಾಸಣೆಯನ್ನು ನಡೆಸಿದ್ರು. ಬಳಿಕ ಅಧಿಕಾರಿಗಳ ಬಳಿ ಆಂಬ್ಯುಲೆನ್ಸ್ ತರಿಸಲು ಹೇಳಿ ಸರೋಜಿನಿ ಅವರ ಆರೋಗ್ಯ ತಪಾಸಣೆ ಮಾಡಿದ್ರು. ಈ ಬಳಿಕ ಸರೋಜಿನಿ ಅವರು ಚೇತರಿಸಿಕೊಂಡಿದ್ದಾರೆ.